ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿದ ಹೊಸ ಗುರ್ಕರಿರಾದ ದಿನೇಶ್ ಗುಂಡೂರಾವ್ ಕಾರ್ಯಗುರ್ಕರಿರಾದ ಈಶ್ವರ್ ಖಂಡ್ರೆ ಬುಧವಾರ ಅಧಿಕಾರದ ತೊಂದರ ಇತ್ನೆಟ ಗುರ್ಕರಿರಾದಿತ್ತಿನ ಡಾಕ್ಟರ್ ಜಿ ಪರಮೇಶ್ವರ್ ಒತ್ತು ಮುಖ್ಯಮಂತ್ರಿ ಆಯ್ ನೀಡಿದವರ ಗುರುವಾರ ಪಟ್ಟೊಗು ಹೊಸ ಗುರ್ಕರಿನ ಅಜತದಿತ್ತರ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿದ ಗುರ್ಕರಿರಾದಿತ್ತಿನ ಡಾಕ್ಟರ್ ಜಿ ಪರಮೇಶ್ವರ ರಾಜ್ಯದ ಒತ್ತು ಮುಖ್ಯಮಂತ್ರಿ ಆಯ್ ನೀಡಿದವರ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ್ನ ಮಗೆ ದಿನೇಶ್ ಗುಂಡೂರಾಯರನ್ನು ಹೊಸ ಗುರ್ಕಾರ ಪಟ್ಟಗೂ ಆಜತದಿತ್ತೆರ ದಿನೇಶ್ ಗುಂಡೂರಾವ್ ಪಕ್ಷದ ಕಾರ್ಯ ಗುರ್ಕಾರರ್ಲ ಕೆಲಸ ಮಲ್ತಿನಾರ ಬುಧವಾರ ಬೆಂಗಳೂರದ ಕೆಪಿಸಿಸಿ ಪ್ರಧಾನ ಆಫೀಸರ್ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಗುರ್ಕಾರರಾದ ಅಧಿಕಾರದ ತೊಂಡೆರ ಪಕ್ಷದ ಹಿರಿಯ ನಾಯಕರು ಈಶ್ವರ್ ಖಂಡ್ರೆ ಕಾರ್ಯ ಗುರ್ಕಾರರಾದ ಜವಾಬ್ದಾರಿದೆ ತೊಂಡೆರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒತ್ತು ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬಕ ನಾಯಕರು ಪಕ್ಷದ ಮಂತ್ರಿಯರು ಪಾಲ್ಗೊಂಡಿರ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯವನ್ನು ಪ್ರಾರಂಭ ಮಾಡಿದರು.